आदि महेश्वरी
ಹಾಗೆ ಸೂರ್ಯನ ಬೆಳಕು ನನಗೆ ಹೆಚ್ಚು ಸಿಗುತ್ತೆ. ಅದಕ್ಕೆ ಹೀಗೆ ಹೇಳಿದರೆ ತಮಸೋಮ ಜ್ಯೋತಿರ್ಗಮನ, ಕತ್ತಲೆಯಿಂದ ಬೆಳಕಿನ ಕಡೆಗೆ. ಹೀಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂತಹ ವಿಶೇಷವಾಗಿರುವ ದಿವಸ ಇದು. ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಇರುವ ಅಜ್ಞಾನ ಇರುವಂತಹ ಕತ್ತಲು ನಿವಾರಣೆ ಆಗಬೇಕು, ಸುಜ್ಞಾನದ ಬೆಳಕು ಬರಬೇಕು. ಹಾಗೆ ಸೂರ್ಯನ ಬೆಳಕು ಬರುವುದು ಒಂದು ಭಾಗ, ಈ ಜ್ಞಾನದ ಬೆಳಕು ಬರಬೇಕಲ್ಲ, ಅದಕ್ಕೆ ಸುಜ್ಞಾನ ಅಂತಹ ಸುಜ್ಞಾನದ ಬೆಳಕು ಬರಬೇಕು ಅಂತ ಈ ವರ್ಷ ನಿಮಗೆ ವಿಶೇಷವಾಗಿ ಒಟ್ಟಿಗೆಗಳು. ಅದರಲ್ಲಿ ಒಂದು ಆದಿಶಕ್ತಿ. ಎಂದರೆ ಈ ಪ್ರಪಂಚದ ಉತ್ಪತ್ತಿ ಹೇಗಾಯಿತು ಅಂತ ಕೇಳಿದ್ರೆ ಅದು ಮೊದಲು ಏನೂ ಇರಲಿಲ್ಲ, ಏನೂ ಇಲ್ಲದೆ ಇರುವುದರಲ್ಲಿ ಒಂದು ಶಬ್ದ ಉಂಟಾಯಿತು ಅಂತ ಹೇಳ್ತಾರೆ. ಶಬ್ದದಿಂದ ಈ ಪ್ರಪಂಚದ ಉತ್ಪತ್ತಿ ಆಗದೆ ಆರಂಭವಾಗಿದೆ. ಆ ಶಬ್ದ ಯಾವುದು ಅಂತ ಹೇಳಿದ್ರೆ ಅಮೇರಿಕದಲ್ಲಿರುವ ವಿಜ್ಞಾನಿಗಳು, ಭಾರತದವರು ಮೊದಲೇ ಹೇಳಿದ್ದಾರೆ. ಈಗ ನಮಗೆ ಅಮೆರಿಕದವರು ಹೇಳಿದರೆ ನನಗೆ ಜ್ಞಾನೋದಯ. ಅಮೆರಿಕದವರು ಈಗ ಹೇಳಿದ್ದಾರೆ, ಸೂರ್ಯನ ಹತ್ತಿರ ಆ ಸೂರ್ಯ ಉರಿಯುವಾಗ ಒಂದು ಸ್ವರ ಬರುತ್ತದೆ, ಅದನ್ನು ವಿಡಿಯೋ ಮಾಡಿದ್ದಾರೆ. ಆ ಸ್ವರ ಹೇಗಿದೆ ಅಂತ ಕೇಳಿದ್ರೆ ನಾವು ಓಂಕಾರ ಹೇಳ್ತೇವಲ್ಲ, ಅದೇ ಧ್ವನಿ ಸೂರ್ಯನ ಹತ್ತಿರದಿಂದ ಬರುತ್ತದೆ. ನಮ್ಮ ಋಷಿಗಳು ಎಷ್ಟೋ ವರ್ಷಗಳ ಹಿಂದೆ ಅದನ್ನು ನೋಡಿದ್ದಾರೆ. ಅದಕ್ಕೆ ಗಾಯತ್ರಿ ಮಂತ್ರ ಸೂರ್ಯನನ್ನು ಸಂಬಂಧಿಸಿ ಜೀವೋದಯ ನಮ್ಮ ಜೀವಿಯನ್ನು ವಂದನೆ ಮಾಡು, ಹೇ ಸೂರ್ಯನಾರಾಯಣ ಅಂತ ನಾವು ಕೇಳಿಕೊಂಡಿದ್ದೇವೆ. ಅಂತಹ ಆ ಆರಂಭ ಅದಕ್ಕೆ ಆದಿ ಹೇಳಿದೆ. ಇಲ್ಲಿ ಎರಡನೇದು ಪರಾಶಕ್ತಿ. ಪರ ಅಂದ್ರೆ ಏನು? ಎಲ್ಲಾ ಕಡೆ ಇರುವುದು. ಒಂದು ಕಡೆಯಲ್ಲಿ ಉತ್ಪತ್ತಿಯಾಗಿದ್ದು ಎಲ್ಲಾ ಕಡೆ ಹೋಗಬೇಕು, ಅರ್ಜಿಸಿಕೊಳ್ಳಬೇಕಲ್ಲ, ಅದಕ್ಕೆ ಇಚ್ಛಾಶಕ್ತಿ. ನಾವು ಇಚ್ಛಿಸಿದರೆ ಸಾಕು, ಆಗ ಆ ಶಕ್ತಿ ನಮಗೆ ಸೇರುತ್ತೆ. ಇಚ್ಛಿಸಿದರೆ ಸಾಕಾಗುತ್ತ. ಈಗ ನನಗೆ ಊಟ ಮಾಡಬೇಕು ಅಂತ ಗ್ರಹಿಸಿದ್ರೆ ಹೊಟ್ಟೆ ತುಂಬಲಿಲ್ಲ, ಅದಕ್ಕೆ ಏನು ಮಾಡಬೇಕು? ಅಡಿಗೆ ಮಾಡಬೇಕು. ಮಾಡಬೇಕಾದ್ರೆ ಕ್ರಿಯೆ ಅಂತ ಹೇಳ್ತಾರೆ, ಅನ್ನ ಬೇಕೇ ಕ್ರಿಯೆ ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನದು ಕ್ರಿಯಾಶಕ್ತಿ. ಆದಿಶಕ್ತಿ, ಪರಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಅದೆಲ್ಲದರ ಪರಿಣಾಮವಾಗಿ ಆಗುವುದು ಯಾವ ಶಕ್ತಿ? ಜ್ಞಾನಶಕ್ತಿ. ಹಾಗಾಗಿ ಎಂತಹ ಜ್ಞಾನ ನಮಗೆ ಬೇಕು ನೋಡಿ. ಈಗ ವಿಜ್ಞಾನಿಗಳು ಏನೇನು ಹೇಳ್ಬೋದು. ಈಗ ನನಗೆ ಆಧುನಿಕತೆ ಬಂದಾಗ ನನಗೆ ಈ ದೇವರು, ಭೂತ, ಆಮೇಲೆ ತರವಾಣಿ, ಜಪ ಇವೆಲ್ಲ ಕೆಲವರು ನನಗೆ ಬೇಕು ಅಂತ ಅನ್ನಿಸಲಿಕ್ಕಿಲ್ಲ. ಆದರೆ ಎಷ್ಟೋ ವರ್ಷಗಳ ಹಿಂದೆ ಈ ಜ್ಞಾನಶಕ್ತಿ, ಮಿದುಳು, ಅದರಲ್ಲಿ ಹೋಗುವಂಥ ಮೆಸೇಜ್ಗಳು ಎಲ್ಲ ನಮ್ಮ ಹಿರಿಯರು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅಂತಹ ಒಂದು ಜ್ಞಾನದ ಬೆಳಕನ್ನು ಕೊಡುವಂತಹ ವಿಶೇಷವಾದ ಕಾರ್ಯಕ್ರಮ ಇವತ್ತು ನಾವು ನಡೆಸುತ್ತಿದ್ದೇವೆ. ಕಟೀಲ್ನ ತಾಯಿಯ ನಾಮದ ಬಗ್ಗೆ ನನಗೆ ಗೊತ್ತು. ಕಟೀಲಿನಲ್ಲಿ ಬ್ರಹ್ಮಾಂಡ ಶಾಲೆ ಇದೆ. ಎಲ್ಲ ಬ್ರಹ್ಮಾಂಡ ಶಾಲೆಂತೆ ಕಟೀಲಿನ ಬ್ರಹ್ಮಾಂಡ ಶಾಲೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲಿನ ಯಾವುದೇ ಮನೆಯಲ್ಲಿ ಹೋಗಿ ನೋಡಿದ್ರೆ ಕಟೀಲಿನ ತಾಯಿಯ ಫೋಟೋ ಇದ್ದೇ ಇರ್ತದೆ. ಎಷ್ಟೋ ವರ್ಷಕ್ಕೆ ಕಟೀಲಿನ ತಾಯಿಯ ಹೆಸರಿಲ್ಲ. ನಾವು ಯಾರು ಕಟೀಲಿನ
ಎಲ್ಲರಲ್ಲಿ ಮಾತನಾಡಿದವರಿಗೆ ಇಂತಹ ವಿಶೇಷವಾಗಿರುವಂತಹ ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗ ಆ ಬ್ರಹ್ಮಕಲಶ ನಮ್ಮ ಮನೆಯ ಬ್ರಹ್ಮಕಲಶ ಆಗಬೇಕು. ನಮ್ಮ ಮನೆಯ ಬ್ರಹ್ಮಕಲಶ ಆಗಬೇಕು, ನಮ್ಮ ಮನಸ್ಸಿನ ಬ್ರಹ್ಮಕಲಶ ಆಗಬೇಕು. ಅದಕ್ಕೋಸ್ಕರ ಅಲ್ಲಿ ಹಿರಿಯರೆಲ್ಲ ತುಂಬಿಕೊಂಡು ಅದು ಮನೆಯ ಹಣದ ಬ್ರಹ್ಮಕಲಶ ಆಗುತ್ತದೆ. ಅದಕ್ಕೆ ಈ ಒಂದು ನಾಮಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಊರಿಗೆ ಕಾಯ್ದಾಯಿತು ಎಲ್ಲ ಉಳಿಸಿ ಒರೆಸಿದ ಊರಿಗೆ ನಾಳೆ ದಿವಸ ಇವತ್ತು ಯಾರೋ ಹೋಗಿ ನೋಡುವಾಗ ಆ ಬಾವಿ ಒಂದು ನಾಯಿ ಬಿದ್ದಿದೆ, ಬಿಡಿಸತ್ತು. ಇವರನ್ನು ಓಡಿ ಹೋಗಿ ಸ್ವಾಮಿಗಳಿಗೆ ಎಲ್ಲ ಕುಡಿಯ ನಂತರ ನಾಯಿ ಆಗ ಸ್ವಾಮಿಗಳಿಗೆ ಬೇಡ, ನಾಳೆ ಪೂಜೆ ಮಾಡಲೇಬೇಕು. ಅದಕ್ಕೆ ಅದರ ನೀರೆಲ್ಲ ಖಾಲಿ ಮಾಡಿ, ಆ ನೀರೆಲ್ಲ ಖಾಲಿ ಮಾಡಿ ಮತ್ತೆ ಹೊಸಲಿಗೆ ಬರ್ತದೆ. ಹೊಸ ಉಂಟಲ್ಲ ವಾಸನೆ ಬರ್ತಾ ಉಂಟು, ಕೆಟ್ಟ ಕೆಟ್ಟ ವಾಸನೆ ಬರ್ತಾ ಉಂಟು. 2 ದಿವಸ ಆಗಿದೆ ಈ ನೀರೆಲ್ಲ ಇದಾಗಿ. ಆಗ ಸ್ವಾಮಿಗಳು ಹೇಳಿದರು, ಇದು ವಾಸನೆ ಬರ್ತಾ ಉಂಟಲ್ಲ, ನೀರೆಲ್ಲ ಖಾಲಿ ಮಾಡಲಿಲ್ಲ. ನಾವು ಬೆಳಗ್ಗೆ ಶುರು ಮಾಡಿದ್ದೇವೆ ಸ್ವಾಮಿ ನೀರು ತೆಗೆಯಲಿಕ್ಕೆ, ಎಷ್ಟು ಕಷ್ಟ ಆಯಿತು ಅಂತ. ಆಯುಧದ ವಾಸ ಉಂಟದೆ, ಹಾಗಾಗಿ ನೀರು ತೆಗೆಯಲಿಕ್ಕೆ ಹೋಗಿ ಇಣುಕಿ ನೋಡುವಾಗ ಎಲ್ಲ ಸಂಗತಿ ಗೊತ್ತಲ್ಲ, ನೀರೆಲ್ಲ ಖಾಲಿ ಮಾಡಿದ್ದಾರೆ. ಸತ್ತ ನಾಯಿಯನ್ನು ತೆಗೆದಿದೆ, ನಾಯಿಯ ಒಳಗಡೆ ಈ ಕಥೆಯನ್ನು ಯಾಕೆ ನಾನು ಹೇಳಿದೆ ಅಂದ್ರೆ, ಒಂದು ಬಾವಿ ಶುದ್ಧ ಆಗಬೇಕಾದ್ರೆ ಮೊದಲು ಮಾಡಬೇಕಾದ್ದೇನು, ಆ ಸತ್ತ ನಾಯಿಯನ್ನು ತೆಗೆದು ಹೊರಗೆ ಹಾಕಬೇಕು. ಹಾಗೆಯೇ ನಾವು ಶುದ್ಧ ಆಗಬೇಕಾದ್ರೆ ಮೊದಲು ನಮ್ಮ ಶರೀರದ ಒಳಗಡೆ ಸತ್ತದನ್ನು ಯಾವುದನ್ನು ಹಾಕಬಾರ್ದು. ಗೊತ್ತಾಯ್ತಲ್ಲ? ಅರ್ಥ ಆಯ್ತಾ? ಕೆಲವರಿಗೆ ಸತ್ತದನ್ನು ಹಾಕಲಿಕ್ಕಿಲ್ಲ. ಅದರ ಪರಿಣಾಮವಾಗಿ ಏನು, ನಾವು ಪರಿಶುದ್ಧರಾಗಬೇಕು. ಶಬರಿಮಲೆಗೆ ಹೋಗುವಂತಹ ಸ್ವಾಮಿಗಳು 48 ದಿವಸ ವ್ರತಸ್ಥರಾಗ್ತಾರೆ. ಆಗ ಮಾಂಸವನ್ನು ಬಿಡ್ತಾರೆ, ಸಲಹೆ ಬಿಡ್ತಾರೆ. ಭಾರಿ ಕಷ್ಟಪಡುವವರು ಬರುವಾಗ ತಗೊಂಡು ಬರ್ತಾರೆ, ಅದು ಬೇರೆ ಸಂಗತಿ. ಆದರೆ ಅಷ್ಟು ದಿವಸ ವ್ರತಸ್ಥರಾಗ್ತಾರೆ. ಹಾಗೆಯೇ ಕಟೀಲಿನ ತಾಯಿಯ ನಾಮಜಪ ಮಾಡುವಾಗ ನಮ್ಮ ಮನೆ ಮತ್ತು ನಮ್ಮ ಮನ ಪರಿಶುದ್ಧ ಆಗಬೇಕಾದ್ರೆ ನಾವೆಲ್ಲ ಶುದ್ಧರಾಗಬೇಕು, ಪರಿಶುದ್ಧರಾಗಿ ಆ ವ್ರತವನ್ನು ಮಾಡಬೇಕು. ಇನ್ನೆರಡನೆಯದು, ನಮ್ಮಲ್ಲಿ ಸುಳ್ಳು ಹೇಳುವ ಸ್ವಭಾವ ಇದ್ರೆ, ಕೆಟ್ಟ ಸ್ವಭಾವ ಇದ್ರೆ, ಚಾಡಿ ಹೇಳುವುದಿದ್ರೆ, ಮಾರ್ಕ್ಸವೇ ಇದ್ರೆ ಅದು ಹೋಗ್ತಾರ. ಅವ್ರ ಹತ್ರ ಯಾರು ಸೇರಲ್ಲ. ಯಾಕಂದ್ರೆ ನಂಜು ಅಂತ ಹೇಳ್ತದಕ್ಕೆ, ನಂಜಿಯ ಅದನ್ನ ಬಾಧ್ಯತೆ ಪ್ರಯೋಜನ ಅಂತ ಹೇಳ್ತಾರೆ, ನಂಜಿನ ಜನ ಅಂತ. ಅದು ಕೂಡ ಒಂದು ಸತ್ತ ನಾಯಿಯೇ ನಮ್ಮ ಶರೀರದಲ್ಲಿ. ನಂಜು, ಮತ್ಸರ, ಸುಳ್ಳು ಹೇಳುವುದು, ಮೋಸ ಮಾಡುವುದು, ಸೋಲಿಸುವುದು, ಇಂತಹ ಕೆಟ್ಟ ಕೆಟ್ಟ ಸ್ವಭಾವಗಳು ನಾಯಿಗೆ ಆ ನಾಯಿಗಿಂತ ಎಂದು ತಪ್ಪು ಆಗದಂತೆ ಆ ತಾಯಿ ಮಾಡಿಕೊಳ್ಳುತ್ತಾರೆ. ಇನ್ನು ನೀವು ನಾಮಜಪವನ್ನು ನಾವೇ ಹೇಳಿದಾಗ ನಿಮ್ಮ ಹೃದಯ ಶುದ್ಧ ಆಯಿತು, ಶರೀರ ಶುದ್ಧ ಆಯಿತು. ಹೃದಯ ಶುದ್ಧ ಆದರೆ ನಾವು ದೇವರಾದರೆ ಆಗುವುದೇನು, ನಾವು ಹೇಳುವಂತ ಮಾತಿಗೆ ಆತಂಕವನ್ನು ಬೀಳುತ್ತದೆ. ನಿತ್ಯ ವರ್ಷಗಳು ಅಂತವನ್ನು ಹೇಳಿದರೆ ಮಳೆ ಖಂಡಿತ ಬರುತ್ತದೆ. ಯಾಕೆ ನಮ್ಮ ನಾಲಿಗೆಗೆ ಆ ತಾಯಿ ಇದ್ದು ನಮ್ಮ ನಾಲಿಗೆ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಕೆಲವೊಮ್ಮೆ ಹೇಳಿ ಬೈವಾಗಲ್ಲ, ಮುಸ್ಸಂಜೆ ದುರ್ಗಾ ನಮಸ್ಕಾರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡ್ತಾರೆ. ಕೇರಳದಲ್ಲಿ ಹೋದರೆ ಶಕ್ತಿ ಪೂಜೆ ಅಂತ ಮಾಡ್ತಾರೆ. ಬೇರೆ ಶಕ್ತಿ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ. ಆ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡುವಾಗ ಅಥವಾ ಶಕ್ತಿ ಪೂಜೆಯನ್ನು ಮಾಡುವಾಗ ಎರಡರಲ್ಲಿ ಕೂಡ ದೇವಿಯ ಬಗ್ಗೆ ವರ್ಣನೆ ಮಾಡಲಿದೆ, ದೇವಿಯ ಬಗ್ಗೆ ದೇವಿಯ ಸ್ತೋತ್ರಗಳನ್ನು ಹೇಳಿದೆ. ಹಾಗೆ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡುವಾಗ ಸಪ್ತಸತಿ ಪಾರಾಯಣ ಎಂದರೆ ಸಪ್ತಸತಿ ಪಾರಾಯಣ. ಸಪ್ತಸತಿ ಪಾರಾಯಣವನ್ನು ನೀವು ಬರೀ ಒಂದು ಶ್ಲೋಕದಲ್ಲಿ 100 ಬಾರಿ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಈ ಮಂತ್ರ ಅಷ್ಟು ವಿಶೇಷ. ಆ ದೃಷ್ಟಿಯಿಂದ ಕೋಟಿ ನಾಮಜಪ ಆಗಬೇಕು. ಒಂದೆರಡಲ್ಲ, ಮೂರಲ್ಲ, ಸಾವಿರಲ್ಲ, ಕೋಟಿ ಆಗಬೇಕು. ಹಾಗಾಗಿ ಪುಸ್ತಕ ಮಾಡಿದರೆ ಕೋಟಿ ಆಗಲ್ಲ. ಎಲ್ಲರಿಗೂ ಕೂಡ
ಕೋಟಿನ ಮಾಡುವಂತಹ ಜಪ ಮಾಡುವಂತಹ ಅವಕಾಶ ಇದೆ. ನೀವು ಮನೆಯಲ್ಲಿ ಕೂತು ಯಾವ ಸಂದರ್ಭದಲ್ಲಿಯೂ ಮಾಡಬಹುದು. ಬೆಳಗ್ಗೆ ಮಾಡಬೇಕು, ಸಂಜೆಗೆ ಮಾಡಬೇಕು ಇಲ್ಲ, ಹೊಟ್ಟೆ ತುಂಬಿದಾಗಲೂ ಮಾಡಬಹುದು. ಆಯ್ತಾ? ಚಿಂತನೆ ಮಾಡಿದ್ದಾರೆ ಮಲಗಿ ಪರಮಾದರಲ್ಲಿ ಮಾಡಲು ಉಳಿದು ಕೇಳುವ ಹಾಗೆಲ್ಲ ಕೇಳಿದ್ದೆ ನಾನು. ಹಾಗೆ ನನಗೆ ಮಲಗಿ ನಿದ್ರೆ ಬರಲಿಲ್ಲ. ಆದರೆ ಏನ್ಬೇಕು? ಶ್ರದ್ಧೆ ಮತ್ತು ಭಕ್ತಿ ಬೇಕು. ಅದೆರಡೇ ಬೇಕಾಗಿಲ್ಲ. ದೀಪ ಬಿಡಿಸಬೇಕುದಿಲ್ಲ, ಹೂ ಬೇಕುದಿಲ್ಲ, ಕುಂಕುಮ ಬೇಕುದಿಲ್ಲ. ಬೇಕಾದ ಎರಡು ಮಾತ್ರ, ಶ್ರದ್ಧೆ ಮತ್ತು ಭಕ್ತಿ. ಅದರ ಮುಖಾಂತರವಾಗಿ ಮಾಡಬೇಕು. ಇನ್ನು ಇದನ್ನು ಮಾಡುವ ಸಂದರ್ಭದಲ್ಲಿ ಕೈ ದಾರಗಳು ಅದು ಕಟ್ಟಿಕೊಂಡು ಆ ಜಪ ಮಾಡುವ ಸಂದರ್ಭದಲ್ಲಿ ಸಂಕಲ್ಪಿತ ಜಪ 12 ದಿವಸ ಮಾಡಬಹುದು. 40 ದಿವಸ ಇನ್ನೂ ಮಾಡಲಿಕ್ಕೆ ಸಾಧ್ಯ, ಇನ್ನು ಸಮಯ ಇಲ್ಲ. ಅದೇ 12 ಮಾಡಬಹುದು, 15 ಮಾಡಬಹುದು. ಹಾಗೆ ಮಾಡುವವರು ಅಷ್ಟು ದಿವಸ ಮಾಂಸಾಹಾರವನ್ನು ಸೇವಿಸುವಾಗ ಅವರಿಗೆ ಕಟೀಲಿನಲ್ಲಿ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡುವುದು ಸೌಭಾಗ್ಯ. ಅದರಲ್ಲಿ ಕೊಡುವಂಥ ಕಾಲದಲ್ಲಿ ಬರಲಿದೆ, ಅಲ್ಲಿ ಮತ್ತೆ ಓದಿ ಎಲ್ಲ ಕೇಳ್ಕೊಳ್ಳಿ. ಇನ್ನು ನೀವು ನಾಮಜಪ ಮಾಡಿದ್ರೆ ಅದನ್ನು ಕಾಲದ ಮೇಲೆ ಇಷ್ಟನೇ ಕಾಲಕ್ಕೆ ನಾನು ಇಷ್ಟು ನಾಮಜಪ ಮಾಡಿದ್ದೇನೆ. ಈಗ ನಾನು ಹೇಳಿರುವಂತಹ ಶ್ಲೋಕ ಹೀಗೆ 1 ಗಂಟೆಯಲ್ಲಿ ನಾವು ಎಷ್ಟು ಮಾಡಿದ್ದೇವೆ ಅನ್ನೋದಾಗಿಟ್ಕೊಂಡು ಸಾಕು. ಇದೆಲ್ಲ ಮನೆಯಲ್ಲಿ ಇಟ್ಕೊಂಡು ಹೀಗೆ ತಿಳಿಸಬೇಕು. 1 ಗಂಟೆಯಲ್ಲಿ ಸಾಧಾರಣ ಅಂದಾಜು ಎಷ್ಟಾಗ್ತದೆ ಅದನ್ನು ನೀವು ಅದರಲ್ಲಿ ಬರದೇ ಸಾಕು. ಹೀಗೆ ಅದನ್ನು ಬರೆದು ಮನೆಯಲ್ಲಿ ನಾಮಜಪ ಮಾಡಿ ಅದನ್ನು ಕಡಲಿಗೆ ಕೊಂಡು ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿ ಸಮರ್ಪಣೆ ಮಾಡಬೇಕು. ಇದಕ್ಕೊಂದು 50 ರೂಪಾಯಿ ಕೂಪನ್ ತಗೊಳ್ಬೇಕು. ಕೂಪನ್ ತಗೊಂಡ್ರೆ ಮನೆಯವರಿಗೆ 4-5 ಜನ ಮನೆಯಲ್ಲಿ ಮಾವಿದ್ದು 1 ಕೂಪನ್ ಮಾಡಿದರೆ ಸಾಕು. ಆ ಕೂಪನ್ ಮಾಡಿ ಅಲ್ಲಿ ಹೋಗಿ ಕುಂಕುಮಾರ್ಚನೆ ಎಲ್ಲ ಮಾಡಿ ಸಮಾಪ್ತಿ ಮಾಡಿಕೊಂಡು ಬ್ರಹ್ಮ ದರ್ಶನವನ್ನು ತುಂಬ ಚೆನ್ನಾಗಿ ನಡೆಸಿಕೊಡಬೇಕು ಎಂಬುದಾಗಿ ನನ್ನಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ, ಇವತ್ತು ವಿಶೇಷವಾಗಿ ಎಲ್ಲ ಕಡೆ ಈ ಥರ ದೀಪ ಉಳಿಸಲಿಲ್ಲ. ಇವತ್ತು ಮಕರ ಸಂಕ್ರಾಂತಿ ಒಂದು ದೀಪ ಉಳಿಸಿಲ್ಲ, ಬೇರೆ ಕಡೆ ಸಂಕಲ್ಪ ಮಾಡೋದು ದೀಪ ಇಲ್ಲ. ಹಾಗೆ ನಾವಿಟ್ಟು ಕೂಡ ಅಲ್ಲಿರುವ ಕುಂಕುಮವನ್ನು ಎಲ್ಲರೂ ಆ ದೀಪದ ಮುಂದೆ ಹಾಕಬೇಕು. ದೀಪದ ಮುಂದೆ ಹಾಕಿ ಬೆರಳಿನ ಮೇಲೆ ಬಲಗೈಗೆ ಹೋಗಬೇಕು. ಇಟ್ಕೊಂಡು ಬಲ ಭಾಗದಲ್ಲಿ ಇಟ್ಕೊಂಡು ಬಲ ಕೈಯ ಭಾಗದಲ್ಲಿ ಕಣ್ಣುಗಳನ್ನು ಜೊತೆಗೆ ಮುಚ್ಚಿಕೊಂಡು ದೀರ್ಘ ನಿಧಾನ ಉಸಿರಾಡಿಸಿ ಕಣ್ಣು ಮುಚ್ಚಿಕೊಳ್ಳಿ. ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಬರುವ ಎಲ್ಲ ರೋಗಗಳು ದೂರ ಆಗಲಿಕ್ಕೆ ಪ್ರಾರ್ಥನೆ ಮಾಡಬೇಡಿ. ನಮ್ಮ ಮನೆಗೆ ಬ್ರಹ್ಮದನೆ ಪಂಚಶತಕೋಟಿ ಯೋಜನಾ ವಿಸ್ತೀರ್ಣೇಶಿ ಗೋಮಂಡಲೆ ಲಕ್ಷ ಯೋಜನಾ ವಿಸ್ತೀರ್ಣೇಶಿ ಜಂಬೂದ್ವೀಪೆ ಭರತವಶೆ ಭರತಖಂಡೆ ನೀರು ದಕ್ಷಿಣ ದ್ವಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೀತ್ಯರ್ಥೆ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಾರ್ಥಂ ಇದಂ ನಾಮಜಪೆ ವಿನಿಯೋಗ. ಈ 3 ಬೆರಳಿಂದ ತಗೊಳ್ಬೇಕು. ತೋರು ಬೆರಳು ಮತ್ತು ಚಿಕ್ಕ ಬೆರಳು ವರ್ಜ್ಯ. ಈ 3 ಬೆರಳಿಂದ ಕುಂಕುಮವನ್ನು 12 ಬಾರಿ ಹಾಕುವಷ್ಟು ತಗೊಳ್ಳಿ. ಆಯ್ತಾ? ತಗೊಳ್ಳಿ. ನಾನು ಮಂತ್ರ ಹೇಳಿಕೊಡ್ತೇನೆ, ಆಮೇಲೆ ಒಟ್ಟಿಗೆ 3 ಸಲ ಹೇಳಿಕೊಡ್ತೇನೆ, 4ನೇ ಇದರಿಂದ ಒಟ್ಟಿಗೆ ಪೂರ್ಣ ಮುಗಿದ ಮೇಲೆ ಸಮರ್ಪಣೆ ಮಾಡಲು ಸಾಕು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ. ದೀಪದ ಮುಂದೆ ಸಮರ್ಪಣೆ ಮಾಡಿ. ಸರ್ವಮಂಗಲ ಮಾಂಗಲ್ಯೇ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ
ಮೊದಲನೇದಾಗಿ ಒಳ್ಳೆ ಬೆಳೆ, ಒಳ್ಳೆಯ ಧಾನ್ಯಗಳುಂಟಾಗಲಿ, ಅದನ್ನು ಸ್ವೀಕಾರ ಮಾಡಿಕೊಂಡಾಗ ಜನರು ಒಳ್ಳೆಯ ಬುದ್ಧಿವಂತರಾಗಿ, ತೇಜವಂತರಾಗಿ, ದೇಶಕ್ಕೆ ಆಸ್ತಿಯಾಗಿ, ದೇಶದ ಅಭಿವೃದ್ಧಿಯ ಕೆಲಸವನ್ನು ಮಾಡುವಂತಾಗಿ, ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಾಗಿ, ಸೇವೆಯನ್ನು ಮಾಡುವ ಭಾಗ್ಯವನ್ನು ಅವರಿಗೆ ಅನುಗ್ರಹಿಸಲಿ. ದನ ಕರುಗಳ ಸೇವೆಯನ್ನು ಮಾಡುವಂತೆ, ಪ್ರಾಣಿ ಪಕ್ಷಿಗಳ ಸಂಕುಲದ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನನಗೆ ಅನುಗ್ರಹಿಸುವಂಥ ಪ್ರಾರ್ಥನೆ ಮಾಡಿಕೊಳ್ಳೋಣ. ತನ್ಮೂಲಕವಾಗಿ ನಮ್ಮ ಮನೆಯಲ್ಲಿ ಧನ ಕನಕ ಅಭಿವೃದ್ಧಿ ಆಗಲಿರುವ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದನ್ನೇ ನೋಡುವಂತೆ, ಒಳ್ಳೆಯದನ್ನೇ ಕೇಳುವಂತೆ, ತನ್ಮೂಲಕವಾಗಿ ಒಳ್ಳೆಯದನ್ನೇ ಮಾಡುವಂತಹ ಮನಸ್ಸನ್ನು ಕೊಡು. ತಪ್ಪುಗಳಿಂದ ಆಗದಂತೆ ಅನುಗ್ರಹಿಸುವಂಥ ಪ್ರಾರ್ಥನೆ ಮಾಡಿ. ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣುಗಳನ್ನು ತೆರೆಯೋಣ. ಸಾಧ್ಯ ನೀವು ಬಟ್ಟ ಈ ವರ್ಷ ini putri kasih baru di katil dalam selesai maka kodi siapa yang ada yang mari kodi baru beri hari nama mandir atau umur sama orang bertua kan Thank you.